ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆದ ವಿವರ ಎಸ್ಸಿ ಎಸ್ಟಿಗೆ ಸೇರ್ನಕ್ಲಿಗೆ ಹೆಚ್ಚಿಗೆ ಅವಕಾಶ ಕೊರಿಯರೆ ಅನುಕೂಲ ಆಪನಂಚ ಮೀಸಲಾತಿ ಪ್ರಮಾಣ ಹೆಚ್ಚ ಮಲ್ಪನೊಂದು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಂತೆರ ಪರಿಶಿಷ್ಟ ಜಾತಿ ಬಕ ಪಂಗಡದ ಮೀಸಲಾತಿ ಪ್ರಮಾಣ ಹೆಚ್ಚ ಮಲ್ಪರೆ ಶುಕ್ರವಾರ ಸರ್ವಪಕ್ಷದ ಸಭೆ ನಡಪಾಯಿ ಬೊಕ್ಕ ಆರು ಸುದ್ದಿಗಾರರ ಪಾತಿರಿಯರು ಪರಿಶಿಷ್ಟ ಜಾತಿ ಬೊಕ್ಕ ಪರಿಶಿಷ್ಟ ಪಂಗಡಗೂ ಬಸವರಾಜ ಬೊಮ್ಮಾಯಿ ಸರ್ಕಾರ ಬಂಪರ್ ಗಿಫ್ಟ್ ಕೊಡ್ದಿತ್ತದ ಎಸ್ಸಿ ಎಸ್ಟಿ ಮೀಸಲಾತಿ ಪ್ರಮಾಣ ಹೆಚ್ಚ ಮಲ್ಪರೆ ಶುಕ್ರವಾರ ನಡೆದಿನ ಸರ್ವಪಕ್ಷ ಸಭೆಟ್ ತೀರ್ಮಾನದೆ ತೊಂದುಂಡು ಸರ್ವ ಪಕ್ಷದ ಸಭೆಟ್ ಬೊಕ್ಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸುದ್ದಿಗಾರರ ಪಾತಿರ್ದು ಎಸ್ಸಿ ಎಸ್ಟಿಗೆ ಸೇರ್ನಕ್ಲಿಗೆ ಹೆಚ್ಚಿಗೆ ಅವಕಾಶ ಕೊರಿಯರೆ ಅನುಕೂಲ ಆಪನಂಚ ಮೀಸಲಾತಿ ಪ್ರಮಾಣ ಹೆಚ್ಚ ಮಲ್ಪನೊಂದು ಪಂಡಿರ ಎಸ್ಸಿ ವರ್ಗದ ಮೀಸಲಾತಿನ ಇತ್ತೆ ಒಪ್ಪುನ ಶೇಕಡ 17 ಬೊಕ್ಕ ಎಸ್ಟಿ ಮೀಸಲಾತಿನ ಇತ್ಯದ 3.7% ಹೆಚ್ಚ ಮಲ್ಪಡು ಸರ್ವ ಪಕ್ಷ ಸಭೆತ ನಿಘಂಟಿಲೆನ ಮಂತ್ರಿಮಂಡಲ ಉಡ್ದಿದ್ದು ಒಪ್ಪಿಗೆ ತೊನ್ನ ಬೊಕ್ಕ ಸರ್ಕಾರಿ ಆದೇಶ ಪಿತಡ್ಪಾವುಂಡು ಮೀಸಲಾತಿ ಪ್ರಮಾಣ ಹೆಚ್ಚ ಮಲ್ಪರೆ ಎಂಕ್ಲೆನ ಸರ್ಕಾರ ತಯಾರನ್ನೊಂದು ಅರ್ಪಂಡಿರ ಜಾತಿಲೆನ ಜನಸಂಖ್ಯೆಗೆ ಸರಿಯಾದ ಮೀಸಲಾತಿ ಕೊರ್ಪುನ ಬಗೆಟ್ ಸಂವಿಧಾನ ಪ್ರಸ್ತಾಪ ಮಲ್ತದಂಡ ಐತ ಉದ್ದೇಶದಂಚ ಮೀಸಲಾತಿ ಪ್ರಮಾಣ ಹೆಚ್ಚ ಮಲ್ಪನೊಂದು ಎಂಕ್ಲೆನ ನಿರ್ಧಾರ ಎಸ್ಸಿ ಎಸ್ಟಿ ಮೀಸಲಾತಿ ಪ್ರಮಾಣ ಹೆಚ್ಚಿಗೆ ಸಂಬಂಧ ನ್ಯಾಯಾಧೀಶರ HN ನಾಗಮೋಹನದಾಸ್ ಸಮಿತಿ ಅಧ್ಯಯನ ಮಲ್ತದ ರಾಜ್ಯ ಸರ್ಕಾರಕ್ಕೂ ವರದಿ ಕೊಡ್ತುಂಡು ವರದಿ ಅನುಷ್ಠಾನ ಸಂಬಂಧ ಚರ್ಚೆ ನಡಪಾವಂದು ಮುಖ್ಯಮಂತ್ರಿ ತಿರಿಪಾಯರು ವಿಧಾನಸಭೆ ಎದುರು ಪಕ್ಷದ ನಾಯಕರು ಸಿದ್ದರಾಮಯ್ಯ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು HD ಕುಮಾರಸ್ವಾಮಿ ಮಂತ್ರಿ ಗೋವಿಂದ ಕಾರಜೋಳ ಒಟ್ಟುಗಿತ್ತರು ಬಸ್ಸು ಬೊಕ್ಕ ಬೈಕ್ ಗುದ್ದುದು ಬೈಕ್ ಬಿಡೊಂದಿತ್ತಿನ ಕುವೆತ್ತಿಲದ ಟ್ಯಾಂಕರ್ ಡ್ರೈವರ್ ಜಗ್ಗಯ್ಯನೆ ಜಗದೀಶಗೌಡ ಪನ್ಪನರೆಗೆ ಜೋರ್ದ ಪೆಟ್ಟಾಯಿನ ಸಂಗತಿ ಜಿಲ್ಲೆದ ಪುತ್ತೂರು ಕಬಕ ಮಿತ್ತೂರು ನಡುತ್ತ ಕುವೆತ್ತಿಲ ತಿರ್ಗಸ್ಟ್ ನಡೆತದಂಡು ಬಸ್ಸು ಬೊಕ್ಕ ಬೈಕ್ ಗುದ್ದುದು ಬೈಕ್ ಬಿಡೊಂದಿತ್ತಿನರೆಗೆ ಜೋರ್ದ ಪೆಟ್ಟಾಯಿನ ಸಂಗತಿ ಜಿಲ್ಲೆದ ಪುತ್ತೂರು ಕಬಕ ಮಿತ್ತೂರು ನಡುತ್ತ ಕುವೆತ್ತಿಲ ತಿರ್ಗಸ್ಟ್ ನಡೆತದಂಡ ಬೈಕ್ ಬಿಡೊಂದಿತ್ತಿನ ಕುವೆತ್ತಿಲದ ಟ್ಯಾಂಕರ್ ಡ್ರೈವರ್ 28 ವರ್ಷ ಪ್ರಾಯದ ಜಗ್ಗಯ್ಯನೆ ಜಗದೀಶಗೌಡ ಬಸ್ಸು ಗುದ್ದುನಪ್ಪಗ ಮಾರ್ಗ ಗುರಟದ ಜೋರ್ದ ಪೆಟ್ಟಾತಂಡ BC ರೋಡ್ ಹೊಡ್ದು ಪುತ್ತೂರುಗು ಪೋವಂದಿತ್ತಿನ ಬಸ್ಸು ಬೊಕ್ಕ ಎದುರುಡ್ದು ಬತ್ತಿನ ಬೈಕ್ ಕುವೆತ್ತಿಲ ತಿರ್ಗಸ್ಟ್ ಎಡ್ತದಂಡ ಗಾಡಿಲು ಎಡ್ತಿದಿನ ಪೋರ್ಸ್ಗು ಬೈಕ್ ಬಸ್ಸದ ಎದುರಡೆಕು ಪೊಗ್ಗುದು ತಿಕ್ಕಲ್ದ ಒಂಜಿ ವಾರ ದುಂಬು ದೋಸ್ತಿದ ದಿನ ಹೊಸ ಬೈಕ್ಡ್ ಜಗದೀಶ್ ಕಬಕೋಗು ಪೋದು ಪಿರಬನ್ನಗ ಈ ಸಂಗತಿ ನಡೆದದಂಡ ಊರ್ದ ಜನಗಳು ತುರ್ತುಡರೇನು ಪುತ್ತೂರ್ದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದಿರ ದೇಶದ ಇತ್ಯದ ಕಠಿಣ ಸ್ಥಿತಿಗತಿನ ಎದುರ್ಸಾಯರೆ ಜನಕ್ಲೆನ ಎಡ್ಡೆಪ್ಪು ಕಾತೊನೆರೆ ಪ್ರವಾದಿನ ತತ್ವ ಆದರ್ಶ ಭಾರಿ ಅಗತ್ಯ ಅಂದು ರಾಜ್ಯದ ದುಂಬುದ ಶಾಸಕರು ಬಕ ಚಿಂತಕರು YSV ದತ್ತಾ ಪಂತಿರ ಕುಡ್ಲದ ಪ್ರಭವನ ನಡೆದಿನ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆದ ಪ್ರವಾದಿ ಮೊಹಮ್ಮದ್ ರನ ತಿರಿಯೋನುಗ ಸೀರತ್ ಅಭಿಯಾನದ ವಿಚಾರ ಕೊಟ್ಟೊಡು ಅರ್ಪಾತಿರಿಯರು ಪ್ರವಾದಿ ಮೊಹಮ್ಮದ್ ರೇನ ತಿರಿಯೋನುಗ ಪನ್ಪುನಪುದರಡು ರಾಜ್ಯದೊರ್ಮೆಡು ದೇವನ್ನ ಸೀರತ್ ಅಭಿಯಾನದಲೆಕ್ಕೊಡು ದೇಶದ ಹಿತ ಚಿಂತನೆ ಪ್ರವಾದಿ ಮೊಹಮ್ಮದ್ ಚಿಂತಲೆನ ಬುಲ್ಪುಡು ಪನ್ಪನ ವಿಚಾರ ಕೊಟ್ಟುನು ಜಮಾಅತೆ ಇಸ್ಲಾಮಿ ಹಿಂದದ ನಿಲೇಟ್ ಕುಡ್ಲದ ಪ್ರಭುವನಡು ನಡಪಾಯರು ರಾಜ್ಯದ ದುಂಬುದ ಶಾಸಕರು ಬಕ ಚಿಂತಕರು YSV ದತ್ತ ವಿಚಾರ ಕೊಟ್ಟೊಡು ಪಾತಿರ್ದು ಪ್ರವಾದಿ ಪೈಗಂಬರ್ ಅವೇತೋ ಸಮಸ್ಯೆನ ಎದುರ್ಸಾದ ಪ್ರೀತಿ ವಿಶ್ವಾಸ ನಂಬಿಕೆ ಮನುಷ್ಯತ್ವದ ಮಿತ್ತು ಲೋಕನು ಗಿಂದಿಯರು ದೇಶದ ಇತ್ತದ ಕಠಿಣ ಸ್ಥಿತಿಗತಿನ ಎದುರ್ಸಾಯರೆ ಜನಕ್ಲೆನ ಎಡ್ಡೆಪ್ಪು ಕಾತೊನಿಯರೆ ಪ್ರವಾದಿನ ತತ್ವ ಆದರ್ಶ ಭಾರಿ ಅಗತ್ಯ ಅಂದು ಪಂಡಿರ 6ನೇ ಶತಮಾನದಲ್ಲಿ ಅದಕ್ಕೆ ಮುಂಚೆ ಯೇಸು ಕ್ರಿಸ್ತನ 500-600 ವರ್ಷಗಳ ನಂತರ ಪ್ರವಾದಿ ಮೊಹಮ್ಮದನ 600 ವರ್ಷಗಳ ನಂತರ ನಮ್ಮಲ್ಲಿ ಬಸವಣ್ಣ. ನಾನು ಬಸವಣ್ಣ ಮತ್ತು ಪ್ರವಾದಿ ಮೊಹಮ್ಮದ್, ಯಾಕೆಂದರೆ ನಾವು ಕರ್ನಾಟಕದ ನೆಲಕ್ಕೆ ಈಗ ನಾವು ಹೆಚ್ಚು ಸೀಮಿತಗೊಳಿಸ್ಕೊಂಡೇ ಮಾತಾಡೋದಾದರೆ ನನಗೆ ಹೆಚ್ಚು ಸಾಮ್ಯತೆ ಕಾಣೋದು ಬಸವಣ್ಣ ಮತ್ತು ಪ್ರವಾದಿ ಮೊಹಮ್ಮದರ ನಡುವೆ. ಬಸವಣ್ಣನವರ ಕಾಲಘಟ್ಟ, ಅಂದಿನ ರಾಜಕೀಯ ಪರಿಸ್ಥಿತಿ ಮತ್ತು ಮೊಹಮ್ಮದರ ಕಾಲದ ಸಾಮಾಜಿಕ ರಾಜಕೀಯ ಪರಿಸ್ಥಿತಿ ಒಂದೇ ಥರ ಕಾಣುತ್ತೆ ನನಗೆ. ಪ್ರವಾದಿ ಮೊಹಮ್ಮದ್ ಸಮಗ್ರ ವ್ಯಕ್ತಿತ್ವ ಬೋಕುನು YSV ದತ್ತ
ಪ್ರವಾದಿ ಮೊಹಮ್ಮದ್ ವಿವಾಹಗಳು ಮತ್ತು ವಿಮರ್ಶೆಗಳು ಬುಕ್ಕುನು ಪದ್ಮಶ್ರೀ ಹರೇಕಳ ಹಾಜಬ್ಬ ಬಿಡುಗಡೆ ಮಲ್ತಿರ. ಕೆಪಿಸಿಸಿ ಮಾಹಿತಿದಾರರು ನಿಕೇತ್ ರಾಜ್ ಮೌರ್ಯ, ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು ಮೊಹಮ್ಮದ್ ಕುನ್ನೆ, ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಬೆಳ್ಗಾಮಿ ಮೊಹಮ್ಮದ್ ಸಾದ್ ಪಾಲ್ದಿತ್ತೊಂಡರು. ಬಂಟ್ವಾಳ ತಾಲೂಕದ ಮಾಣಿಲ ಶ್ರೀಧಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು 10 ದಿನದ ಶರನ್ನವರಾತ್ರದ ಆಚರಣೆ 11ನೇ ದಿನದ ಧಾರ್ಮಿಕ ವಿಶೇಷ ಕಾರ್ಯಕ್ರಮಲಿನ ನಡಪಾದ ಅಖೇರಿಗೆ 12ನೇ ದಿನ ಶುಕ್ರವಾರ ದೇವರಿಗೆ ಬೊಂಡಾಭಿಷೇಕ, ನಾಗದೇವರಿಗೆ ಅಭಿಷೇಕ, ನಾಗದರ್ಶನ ಸೇವೆ ಅಟ್ಟಣೆ ಮಂತದಿತ್ತೇರ. ಬಂಟ್ವಾಳ ತಾಲೂಕದ ಮಾಣಿಲ ಶ್ರೀಧಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು 10 ದಿನದ ಶರವನ್ನವರಾತ್ರದ ಆಚರಣೆ 11ನೇ ದಿನ ಧಾರ್ಮಿಕ ವಿಶೇಷ ಕಾರ್ಯಕ್ರಮದಲ್ಲಿ ನಡಪಾದ ಅಖೇರಿಗೆ 12ನೇ ದಿನ ಶುಕ್ರವಾರ ನಾಗದರ್ಶನ ಸೇವೆ ಅಟ್ಟಣೆ ಮಲ್ತದಿತ್ತೇರ. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರ್ನ ದುಂಬಾಳ್ತಿಡು ಪುಲ್ಯಕಾಂಡೆ ದೇವಿರಿಗೆ ಬೊಂಡಾಭಿಷೇಕ ಮಹಾಪೂಜೆ, ನಾಗಗ ಪೀಠಾಭಿಷೇಕ ಬೊಕ ತಂಬಿಲ ಪೂಜೆ ಮಲ್ತೇರ. ನಾಗದರ್ಶನದಾರ ರಾಮಚಂದ್ರ ಕುಂಜಿತ್ತಾಯರ್ದ ನಾಗದರ್ಶನ ಸೇವೆ ನಡತಂಡ. ಭಕ್ತರು ಸೇವಾ ಸಮಿತಿಡಕ್ಲು ಈ ಪೊರ್ತುಡಿತದ ಶ್ರೀ ಮಹಾಲಕ್ಷ್ಮಿ ನಾಗದೇವಿರ ಬೊಕ ಪರಿವಾರ ಶಕ್ತಿಲನ ಇಂಬನಟೊಂದು ಪ್ರಸಾದ ತೆತ್ತೊಂಡೇರ.
ಆಡಳಿತ ವ್ಯವಸ್ಥೆಡು ಪಂಚಾಯತ್ ರಾಜ್ ವ್ಯವಸ್ಥೆನ ತಯಾರು ಮಲ್ತಿನ ದುಂಬುದ ಪ್ರಧಾನಿ ರಾಜೀವ್ ಗಾಂಧಿಯರ್ನ ಆಲೋಚನೆ ಇಚ್ಛೆ ಆದಿತ್ತಂಡು ಆಂಡ ಬಿಜೆಪಿ ಸರ್ಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆದಡಿಟ್ಟು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತದ ಮಾತಾ ಕಾರ್ಯಾಲಯಗೆ ಕುಡರಿಪೆಟ್ಟು ಪಾಡ್ದನಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನಾ ಸಮಿತಿ ಕಾರ್ಯರು ಸುಭಾಷ್ ಶೆಟ್ಟಿ ಕೊಲ್ನಾಡ್ ದುಡ್ದೇರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನಾ ಸಮಿತಿ ಕಾರ್ಯರು ಸುಭಾಷ್ ಶೆಟ್ಟಿ ಕೊಲ್ನಾಡ್ ಸುದ್ದಿ ಕೊಟ್ಟಡು ಪಾತಿರ್ದು ಆಡಳಿತ ವ್ಯವಸ್ಥೆಡ ಪಂಚಾಯತ್ ರಾಜ್ ವ್ಯವಸ್ಥೆನ ತಯಾರು ಮಲ್ತಿನ ದುಂಬುದ ಪ್ರಧಾನಿ ರಾಜೀವ್ ಗಾಂಧಿಯರ್ನ ಆಲೋಚನೆ ಇಚ್ಛೆ ಆದುಂಡು ಐಕ ಸರ್ಕಾರಲು ತಿದ್ದುನ ಕಾರ್ಯ ಮಲ್ತದ ಮೂಜಿ ನಮೂನೆದ ಆಡಳಿತಗೂ ತನ್ನವೇ ಆಯ್ನ ಅಧಿಕಾರ ಕೊಡ್ದಿತ್ತ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದು ಪನಗ ಆ ಪುರ್ತುಡು ಗ್ರಾಮ ಪಂಚಾಯತ್ಲಿಗೆ 18 ಅಧಿಕಾರ ಕೊಡ್ದಿತ್ತಂಡು ಸಿದ್ದರಾಮಯ್ಯರ್ನ ಸರ್ಕಾರ ನನಲಾದ ಶಕ್ತಿ ದಿಂಜಾದಿತ್ತಂಡು ಆಂಡ ಬಿಜೆಪಿ ಸರ್ಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆದ ಅಡಿಟ್ಟು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತದ ಮಾತಾ ಕಾರ್ಯಾಲಯಗೆ ಕುಡರಿಪೆಟ್ಟು ಪಾಡ್ದನಂದು ಆರದೂರಿಯರು ಗ್ರಾಮ ಪಂಚಾಯತ್ ಕಾರ್ಯಾಲಯಗೆ ಕೊರ್ನ ಅಧಿಕಾರನು ಇಡೀ ದಿಪ್ಪುನ ಕಾಯ್ದೆನ ತಿದ್ದುನ ನಡಾವಳಿ ಕಾಣದಂಡು ಗ್ರಾಮ ಪಂಚಾಯತ್ ಲೈಸೆನ್ಸ್ ಕೊರ್ಪನ ಅಧಿಕಾರನು ಪಂಚಾಯತ್ ಸಾಮಾನ್ಯ ಸಭೆಡ್ದು ಒಯ್ತದು PDOಗೂ ಕೊಡ್ತುಂಡು ಒಂದು ಮಾತ ಪ್ರಜಾಪ್ರಭುತ್ವ ವ್ಯವಸ್ಥೆಡ್ ನಂಬಿಕೆ ದಾಂತಿನಂಚ ಬಿಜೆಪಿ ನಾಯಕರು ಮತದರಂದು ಸುಭಾಷ್ ಶೆಟ್ಟಿ ದೂರಿಯರು ಪಾಕ ಹಕ್ಕಲೇನ ಗ್ರಾಮ ಪಂಚಾಯತ್ ಹಿಡ್ದು ಒಯ್ತೊಂದಿರ ಗ್ರಾಮೀಣ ಅಭಿವೃದ್ಧಿ ಕೆಲಸ ಕಾರ್ಯಾಲಯನ ಬಗೆಟ್ ಇಡೀ ಗೊತ್ತುಪ್ಪನ ಬಿಜೆಪಿ ಹಿರಿಯ ನಾಯಕರ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿಲ ಮನಿಪಂದೆ ಕುಲ್ಲನವು ಆಶ್ಚರ್ಯದ ಸಂಗತಿಯಿಂದ ಸುಭಾಷ್ ಶೆಟ್ಟಿ ಪಾಂಡ್ಯರ ಗ್ರಾಮ ಪಂಚಾಯತಿಗೆ ನೀಡಿರುವಂತಹ ಏನು ಒಂದು ಅಧಿಕಾರ ಇದೆ, ಅಧ್ಯಕ್ಷರಿಗೆ ಹಣಕಾಸಿನ ಒಂದು ವ್ಯವಹಾರದಲ್ಲಿ ಚೆಕ್ಕಿಗೆ ಸಹಿ ಮಾಡುವಂಥ ಒಂದು ಅಧಿಕಾರ ಇತ್ತು. ಅದನ್ನು ಸಂಪೂರ್ಣ ಹಿಂತೆಗೆಯುವಂಥ ಒಂದು ಕಾಯ್ದೆಗೆ ತಿದ್ದುಪಡಿ ತರುವಂಥ ಒಂದು ನಡವಳಿಯನ್ನು ರಚಿಸಿರ್ತಾರೆ. ಅದ್ರ ಜೊತೆಗೆ ಸಾಮಾನ್ಯ ಸಭೆಯಲ್ಲಿ ನಾವು ಗ್ರಾಮ ಪಂಚಾಯತಿನಲ್ಲಿ ಅಲ್ಲಿ ವಾಸ್ತವ್ಯದ ಮನೆ ಇರ್ಬೋದು, ವಾಣಿಜ್ಯ ಕಟ್ಟಡ ಇರ್ಬೋದು, ಅಥವಾ ವ್ಯಾಪಾರ ಲೈಸೆನ್ಸ್ ಇರ್ಬೋದು, 911 ಇರ್ಬೋದು, ಅಥವಾ ಕೈಗಾರಿಕೆ ಇರ್ಬೋದು, ಇತ್ಯಾದಿಗಳಿಗೆ ಪರವಾನಗಿ ಕೊಡುವಂಥ ಅಧಿಕಾರ ಪಂಚಾಯತ್ ಸಾಮಾನ್ಯ ಸಭೆಗೆ ಇದೆ. ಇನ್ನು ಮುಂದಕ್ಕೆ ಇವರ ನಡವಳಿ ಪ್ರಕಾರ ಈ ಒಂದು ಅಧಿಕಾರ ಪಂಚಾಯತಿಯ ಸಾಮಾನ್ಯ ಸಭೆಗೆ ಇಲ್ಲ. ಅದು ಆ ಮೊದಲೇ PDO ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಅವರಿಗೆ ಆ ಅಧಿಕಾರವನ್ನು ನೀಡಲಾಗಿದೆ. ಅದೇ ಕೊಟ್ಟ ನಂತರ ಸಾಮಾನ್ಯ ಸಭೆಗೆ ಅವರು ಗಮನಕ್ಕೆ ತರಬಹುದು. ಇದು ಯಾವ ರೀತಿಯ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಒಂದು ಅಧೋಗತಿಗೆ ಈ BJP ಸರ್ಕಾರ ಇಳಿದಿದೆ ಅಂತ ಹೇಳಿದರೆ ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆನೇ ಇಲ್ಲ ಅಂತ ಕಾಣ್ತದೆ. ಜಿಲ್ಲಾ ಪಂಚಾಯತದ ಕರಿನ ಸಾಲದ ಸದಸ್ಯರ MS ಮಹಮ್ಮದ್ ಪಾತಿರ್ದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತದ ಓಟುನು ರಡ್ಡು ವರ್ಷಲೆಡ್ ಸರ್ಕಾರ ದುಂಬುಕೊನ ಒಂದೇ ಬೈದಂಡು ಬೇತೆ ಬೇತೆ ಕಾರಣ ನಾಡೊಂದು ಪೋಪುನ ಬಿಜೆಪಿ ನಡೆ ಸರಿ ಇಜ್ಜಿ ಇಂದೆಡ್ದು ಗ್ರಾಮೀಣ ಅಭಿವೃದ್ಧಿ ಲಾವೊಂದಿಜ್ಜಿ ಎಂದು ಪಂಡ್ಯರ. ಸ್ಥಳೀಯ ಸಂಸ್ಥೆಗಳಿಗೆ ಇರುವಂತಹ ಒಂದು ರೀತಿಯ ಅಧಿಕಾರ, ಆ ಒಂದು ವ್ಯವಸ್ಥೆಯನ್ನು ಮೊಟಕುಗೊಳಿಸುವಂತ ಈ ರೀತಿಯ ಕುಕೃತ್ಯ ಮಾಡುವಂತ ಬಿಜೆಪಿ ಸರ್ಕಾರದ ವಿರುದ್ಧ ನಾವೆಲ್ಲರೂ ಕೂಡ ಒಟ್ಟು ಸೇರಿ ನಮ್ಮ ಹಿರಿಯ ನಾಯಕರುಗಳ ಒಟ್ಟಿಗೆ ನಾವೆಲ್ಲ ಅದರ ಬಗ್ಗೆ ವಿಚಾರ ವಿನಿಮಯ ಮಾಡಿ ಬಹಳಷ್ಟು ದೊಡ್ಡ ಪ್ರತಿಭಟನೆಯನ್ನು, ಯಾವುದೇ ರೀತಿಯ ಹೋರಾಟಕ್ಕೆ ಕೂಡ ನಾವೆಲ್ಲ ತಯಾರಾಗಿದ್ದೇವೆಂಬ ಎಚ್ಚರಿಕೆಯ ಮಾತನ್ನು ಇವತ್ತು ನಮ್ಮ ಸರ್ಕಾರಕ್ಕೆ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ. ಸದಾಶಿವ ಉಳ್ಳಾಲ, ನೀರಜ್ ಪಾಲ್ ಸುದ್ದಿ ಕೊಟ್ಟೊಡಿದ್ದೇರ. ಕುಡ್ಲಡು ಭಾರಿ ಕಷ್ಟಡು ಬದುಕು ಸಾಗವೊಂದು ಡೇರೆ ಒಯ್ಯಪ್ರಿಲೆಡು ಬದುಕು ಸಾಗವನ ಇರುವ ಕುಟುಂಬ ಉಂಡು. ಒಂದು ಕುಡ್ಲದ ಪಚ್ಚನಾಡಿ ಬಸವಲಿಂಗಪ್ಪ ನಗರುಡು ವಾಸ ಮಲ್ತೊಂದು ಪುನಃ ಕಜೋ ಪಿಜ್ಜಿನ ಬೇಲೆ ಮಲ್ತೊಂದು ಬದುಕು ಸಾಗವನಕ್ಲನ ಕತೆ ವ್ಯತೆ ಇತ್ತೆ ಆ ಬಗೆಟು ಒಂಜಿ ವರದಿ. ಭಾರಿ ಕಷ್ಟಡು ಬದುಕು ಸಾಗವೊಂದು ಪುನಕ್ಲನ ಡೇರೆ ಒಯ್ಯಪ್ರೆಲೆನು ಇತ್ತೆನು ಕುಲ್ತು ಒಂದುಲ್ಲರು. ಈ ಒಯ್ಯಪ್ರೆಲೆಡು ಬದುಕು ಸಾಗವನ ಇರುವ ಕುಟುಂಬ ಉಂಡು. ಒಂದು ಕುಡ್ಲದ ಪಚ್ಚನಾಡಿ ಬಸವಲಿಂಗಪ್ಪ ನಗರುಡು ವಾಸ ಮಲ್ತೊಂದು ಪುನಃ ಕಜೋ ಪಿಜ್ಜಿನ ಬೇಲೆ ಮಲ್ತೊಂದು ಬದುಕು ಸಾಗವನಕ್ಲನ ಕತೆ ವ್ಯಥೆ ಒಂದು. ಮುಕ್ಲಿನ ಕಷ್ಟ ತುದು ಮಂಗಳೂರು ಹಸಿರು ದಳಬೊಕ್ಕ APD ಪ್ರತಿಷ್ಠಾನ ಪದ್ರಾಡು ಕುಟುಂಬಲೆಗ್ ಸೋಲಾರ್ ಲೈಟ್ ಪಾಡ್ದಂಡು. ಸಿಲ್ಕೋ ಪ್ರತಿಷ್ಠಾನದ ಅಂಗಸಂಸ್ಥೆ ಆದ ಪುನಃ ಸಿಲ್ಕೋ ಇಂಡಿಯಾ ಕಮ್ಮಿ ಬಿಲೆಟ್ ಸೋಲಾರ್ ಲೈಟ್ಲೆನು ಒದಗಾದಂಡು.
ಸೋಲಾರ್ ಲೈಟ್ ಪಾಡ್ನಿಡ್ದವರ ಜೋಕ್ಲಿಗೆ ಬರೋ ಕಲ್ಪರೆ ಅನುಕೂಲ ಆತಂಡ್ ರಾತ್ರಿ ಬರ್ಪುನ ಇಸತ್ತ ಉಚ್ಚುಲನ ಬಗೆಟ್ ಜಾಗೃತಿ ವಹಿಸುಲಿ ಎಂಕ್ಲನ ಡೇರಿಗೆ ಕರೆಂಟ್ ಇಜ್ಜಿ ಕಂಬೋಗು ಲೈಟ್ ಪಾಡಂಡಲ ಐಕ್ ಇರೋದ ಮತ್ತೊಂದುಲ್ಲೇರ ಕೊರೋನಾ ಪುಟ್ಟಡು ವನಸ್ಸು ಗತಿ ಇಜ್ಜಂಡಲ ಜನಪ್ರತಿನಿಧುಲು ಸಾಯಾತಿಜರ ಆಂಡ ಹಸಿರು ತಳ ಎಂಕ್ಲನ ಕಷ್ಟುಗು ಗುಮನ ಕೊಟ್ಟು ನೊಂದು ಮುಲ್ಪದ ಪೊಂಜೋನಕುಲ್ ಪನ್ಪೇರ ಲೈಟ್ ಕಮ್ಮ ಪೂರ ಪಾಡ್ದು ಒಂಜಿ ಕರೆಂಟ್ ವ್ಯವಸ್ಥೆ ಮಲ್ಪೋಡು ಪಂದೆಂಕಲು ದೇವೆರ್ಡ ಪ್ರಾರ್ಥನೆ ಮಲ್ತೊಂದು ನಟ್ಟೋನುವ ಜನಕ್ಕಲು ಎಂಕ್ಲಿಗೆ ಎಡ್ಡೆಡ್ಡೆ ನೆತ್ತಕ್ಲು ಬರೋಡು ಈ ಇಂದಕ್ಕೆ ಏರಿಯಗು ಎಂಕ್ಲೇನು ಲೆತ್ತು ಮೆಂತ್ಗೆ ಎನ್ನಕ್ಲು ಮುಲ್ಪ ಏರ್ಲ ಇಜ್ಜೇರು ಈ ಬಲ್ಲೆದ ನಡುಟು ಎಂಕ್ಲು ಮುಲ್ ಕುಲ್ಲುದು ಈ ಗಲೇಜಿಡು ಪೂರ ವಾಸನೆನ್ ಪೂರ ದೆತ್ತೊಂದು ಪೂರ ಕುಲ್ಲುದು ಎಂಕ್ಲಿಗೆ ಏರ್ಲ ಮುಲ್ಕ ಒಂಜಿ ಎಲ್ಪು ಮಲ್ಪು ನಕ್ಲು ಏರ್ಲ ಇಜ್ಜೇರು ಹಸಿರು ದಳತ ನಾಗರಾಜ್ ಸರ್ ಬಾರ್ ಬತ್ತಿನೇರ್ದಕ್ಕ ಎಂಕ್ಲೆಗ್ ಆಧಾರ್ ಕಾರ್ಡ್ ಬಕ್ಕ ಜೋಕ್ಲೆ ಬರ್ತ್ ಸರ್ಟಿಫಿಕೇಟ್ ಬಕ್ಕ ಪಾನ್ ಕಾರ್ಡ್ ಬಕ್ಕ ಎಂಕ್ಲೆಗ್ ಒಂದು ಎಷ್ಟು ಪಿಕ್ಕರ್ ಕಾರ್ಡ್ ಪೂರ ಎಂಕ್ಲು ದುಂಬ ಐತೆ ಬೇಲೆ ಮಲ್ತಿದ್ದೀನಿ ಪಂದು ಕಾರ್ಪೊರೇಷನ್ದ ಕಜಾವದ ಬೇಲೆಡೆ ಮಲ್ತಿದ್ದೀನಿ ಪಂಡದ್ದು ಅಕ್ಲೆಗ್ ಎಷ್ಟು ಪಿಕ್ಕರ್ ಕಾರ್ಡ್ ಪೂರ ಮಲ್ತದ್ದು ಪೂರ ಕೊಡ್ತೀನಿ ಅಕ್ಲೆ ಎಂಕ್ಲೆಗ್ ಒಂಜಿ ಸಹಾಯ ಅದು ಉಂತದ್ದು ಎಂಕ್ಲನ ಬೇರೆ ಸಹಾಯ ಅದು ಉಳ್ಳೇರ ಇತ್ತೆಗ್ಲ ಎಂಕ್ಲೆಗ್ ಒಯ್ಕಲ ಒಂದಿಜ್ಜಿ ಎಲ್ಲ ಬರ್ತದೆ ಹುಳ ಮಳೆಗಾಲದಲ್ಲಿ ಏನು ಹೇಳಲಿಕ್ಕಿಲ್ಲ ಮರ ಬಿದ್ದರೂ ಆಯಿತು ಹುಳ ಬಂದರೂ ಹುಳ ಬರ್ತದೆ ಮನೆಯೊಳಗೆ ಹಾವು ಬರ್ತದೆ ಸುಮಾರು ಪ್ರಾಬ್ಲಮ್ ಇಷ್ಟು ವರ್ಷ ಇಲ್ಲೇ ಇದ್ದೀವಿ ಮಕ್ಕಳು ಇಟ್ಕೊಂಡು ಜೀವನ ಮಾಡ್ಕೊಂಡಿದ್ದೀವಿ ಸರ್ಕಾರದವರು ಏನು ನಮ್ಗೆ ಸವಲತ್ತು ಮಾಡಲಿಲ್ಲ ಈಗ ಸರ್ಕಾರದವರು ಸಹ ಬಂದು ಮನೆಗಳು ತೆಗಿಬೇಕು 7 ದಿನ ಒಳಗೆ ಅಂತೇಳಿ ನಮಗೆ ನೋಟಿಸ್ ಕೊಟ್ಟಿದ್ರು ಮನೆಗೆ ಇವಾಗ ಅದು ಹಸಿರುದಳ ಟೀಮ್ ನಮ್ಮ ಜೊತೆಗೆ ಸೇರಿಕೊಂಡು ನಾವೆಲ್ಲ ಸರ್ಕಾರದ ಹತ್ರ ಒಂದು ಮನವಿ ಕೊಟ್ಟಿದ್ದೀವಿ ಹಸಿರುದಳ ಟೀಮ್ ಬಂದು ನಮಗೆ 20 ಕೆಜಿ ಅಕ್ಕಿ ಮತ್ತು ಎಲ್ಲ ಸಾಮಾನು ಸಾರಿಗಾಗೋದು ತಿನ್ನಲಿಕ್ಕೆ ಎಣ್ಣೆದಿಂದ ಸಕ್ಕರೆ ನಮಗೆಲ್ಲ ಅವರೇ ಹಸಿರುದಳ ಟೀಮಿಂದಲೇ ಕೊಟ್ಟಿದ್ದು ನಮಗೆಲ್ಲ ಸಹ ನಮ್ಗೆ ಸರ್ಕಾರದವ್ರು ಏನೂ ಕೊಡಲಿಲ್ಲ ಒಂದೊಂದು ಬ್ರೆಡ್ ತಂದು ಕೊಟ್ಟೋದವರು ಈಚೆ ತಲೆ ಸಹ ಹಾಕಲಿಲ್ಲ ಎಲ್ಲ ನಮ್ಮ ಈಗ ಸೋಲಾರ್ ಹಾಕಿದ್ರಿಂದ ಮೊಬೈಲ್ ಚಾರ್ಜ್ ಇಡ್ಬೋದು ನಮಗೆ ಮೊಬೈಲ್ ಚಾರ್ಜ್ ಇಲ್ಲಾಂದರೆ ನಾವು ಅಂಗಡಿಯಲ್ಲಿ ಕೊಡೋದು ಮೊಬೈಲ್ ಚಾರ್ಜ್ 20 ರೂಪಾಯಿ ಒಂದು ಮೊಬೈಲ್ ಚಾರ್ಜಿಗೆ ನಾವು ಕೊಡೋದಾದರೆ ಅಂಗಡಿಯಲ್ಲಿ ಇವಾಗ ನಾವು ಮನೆಯಲ್ಲೇ ಇಡ್ತೀವಿ ಚಾರ್ಜ್ ಖುಷಿಯಲ್ಲಿದ್ದೀವಿ ಖುಷಿ ಆಯ್ತು ಹಸಿರುದಳ ಟೀಮಿಗೆ ದೊಡ್ಡ ನಮಸ್ಕಾರ ನಮ್ಮಿಂದ ಮುಲ್ಪ ಸೌಕರ್ಯ ಇಟ್ಟು ಮೋಸಪೋಯಿನಕ್ಲೆಗ್ ಸಹಾಯ ಕೊರ್ಪುನವು ಮನುಷ್ಯತ್ವದ ಕಾರ್ಯ 25 ವರ್ಷಲೆಡು ಮುಲ್ಪ ಉಪ್ಪನಕ್ಲು ಇತ್ತೆಲ ಟೆಂಟ್ದ ಇಲ್ಲಡೆ ಉಲ್ಲೇರ ಪಾಯ್ಖಾನೆ ನೀರ್ದ ವ್ಯವಸ್ಥೆ ಉಗ್ಲ ಇಚ್ಚಿ ಇಂದಿನ ತಿರಿದು ಹಸಿರು ದಳ ಬೊಕ್ಕ ಎಪಿಡಿ ಸೆಲ್ಕು ಸೋಲಾರ್ ಲೈಟ್ ಜೊತೆ ಸೇರ್ದು ದಾನಿಲೆನ ಸಾಯಡು ಸೋಲಾರ್ ಕರೆಂಟ್ ವ್ಯವಸ್ಥೆದ ಸಾಯವಾದ ಕಾದಂಡ ಪನ್ಪೇರು ಹಸಿರು ದಳ ಸಂಯೋಜಕರು ನಾಗರಾಜ್ ನಾವು ಬಿಸಾಡಿರುವಂಥ ಆ ತ್ಯಾಜ್ಯದ ಜೊತೆ ಅವ್ರು ಕೆಲಸ ಮಾಡೋದ್ರಿಂದ ತುಂಬ ಆರೋಗ್ಯ ಇದು ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಅವರಿಗೆ ಆರೋಗ್ಯದ ಶಿಬಿರಗಳನ್ನು ಮಾಡ್ತಾಯಿದ್ದೇವೆ ಮತ್ತು ಪ್ರತಿನಿತ್ಯ ಆರೋಗ್ಯ ಚೆಕಪ್ ಮಾಡ್ತಾಯಿದ್ದೇವೆ. ಮತ್ತು ಕೋವಿಡ್ ಸಂದರ್ಭದಲ್ಲಿ ಅವರಿಗೆ ಯಾರು ಕೂಡ ಯಾವ ರೀತಿಯಲ್ಲಿ ಕೂಡ ಅವರನ್ನು ಮುಟ್ಲಿಕ್ಕೆ ಬರಲಿಲ್ಲ, ಯಾಕಂದರೆ ಒಂದು ದೂರನೇ ಇಟ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಹಸಿರುದಳ ಮತ್ತು APD ಫೌಂಡೇಶನ್ ಬಹಳಷ್ಟು ಕೆಲಸ ಮಾಡಿ ಅವರಿಗೆ ಆಹಾರದ ಕಿಟ್ಟು ಕೊಡೋದಾಗಿರಲಿ, ಅದೇ ರೀತಿ ಅವರಿಗೆ ವೈದ್ಯಕೀಯ ಸವಲತ್ತುಗಳನ್ನು ಕೊಡೋದಾಗಲಿ, ಆ ಸಂದರ್ಭದಲ್ಲಿ ಧೈರ್ಯವನ್ನು ಕೊಟ್ಟಿದ್ದೇವೆ. ಪ್ರತಿಯೊಂದು ರೀತಿಯಲ್ಲಿ ಕೂಡ ಅವರಿಗೆ ನಾವು ಸಹಾಯ ಮಾಡಿದ್ದೇವೆ. ಅಲ್ಲಿ ಹಸಿರುದಳ ತಮ್ಮ ಒಂದು ಯೋಜನೆಯನ್ನು ರೂಪಿಸಿ ಮತ್ತು APD ಫೌಂಡೇಶನ್ ಮತ್ತು ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಇವರ ಒಂದು ಸಹಯೋಗದಲ್ಲಿ ಒಂದು ಯೋಜನೆಯನ್ನು ಮಾಡಿದ್ವಿ, ಸೋಲಾರ್ ಲೈಟನ್ನು ಕೊಡಬೇಕಂತೇಳಿ. ಸೊ ಆ ನಿಟ್ಟಿನಲ್ಲಿ ಒಂದು ಊರಿನ ಒಂದು ದಾನಿಗಳ ಸಹಾಯದಿಂದ ಸುಮಾರು ಒಂದು 12 ಮನೆಗಳಿಗೆ ನಾವು ಅಲ್ಲಿ ಸೋಲಾರ್ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಸೊ ಒಂದು ಬಹಳಷ್ಟು ಖುಷಿ ಏನಂತ ಹೇಳಿದರೆ, ಮಕ್ಕಳಿಗೆ ಕನಿಷ್ಠ ಪಕ್ಷ ಒಂದು ಓದಲಿಕ್ಕಾದರೂ ಆ ಒಂದು 2 ಲೈಟ್ಗಳಿಂದ ಸಾಧ್ಯ ಆಗಿದೆ ಎಂಬ ಒಂದು ನೆಮ್ಮದಿ ಖಂಡಿತವಾಗಿ ನಮಗಿದೆ. ನಗರನು ನಿರ್ಮಲ ತೀರೆಗಾದ ರಾತ್ರಿ ಪಗಲು ಬೆನ್ಪನ ಕಜೋ ಪಿಚುನಕ್ಲ ಬದುಕ ಭಾರಿ ಕಷ್ಟ. ಬಯಲು ಮುಕ್ತ ಶೌಚಾಲಯ ಅಂದ ಪನ್ಪನ ಸರ್ಕಾರ ಮೊಕ್ಕಲು ಇತ್ತೆಲ್ಲ ಬಯಲಡೆ ಪಿದೈಕುಲನ ಸ್ಥಿತಿಗತಿ ಟುಪ್ಪುನೇನು ದಾಯಿ ಬಿಂದುನುಜಿ ಒಂದು ಆಶ್ಚರ್ಯದ ಸಂಗತಿಯಾದುಂಡು. ಮುಲ್ಕಿ ರಾಷ್ಟ್ರೀಯ ರಾಜಮಾರ್ಗ ಪಡುಬೈಲು ಕೈತಲು ಜಾಗತಿಕ ಬಂಟರ್ನ ಸಂಕಲನ ಒಕ್ಕೂಟದ ದಾನಿಲಾಯಿನ ಕುಳ್ಳೂರು ಕನ್ಯಾನ ಸದಾಶಿವ ಶೆಟ್ಟಿ ಕಟೋನ ಸಂಕೀರ್ಣ ಕಟ್ಯರೆ ಪಂಚಾಂಗ ಪಾಠನ ಕಾರ್ಯಕ್ರಮ ನಡೆತಂಡು. ಮುಲ್ಕಿ ರಾಷ್ಟ್ರೀಯ ರಾಜಮಾರ್ಗ ಪಡುಬೈಲು ಕೈತಲು ಜಾಗತಿಕ ಬಂಟರ್ನ ಸಂಗಲನ ಒಕ್ಕೂಟದ ದಾನಿಲಾಯಿನ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಕಟೋನ ಸಂಕೀರ್ಣ ಕಟ್ಯರೆ ಪಂಚಾಂಗ ಪಾಡುನ ಕಾರ್ಯಕ್ರಮ ನಡೆತಂಡು. ಪುರೋಹಿತರು ಗೋಪಾಲಕೃಷ್ಣ ಬಪ್ಪನಾಡು ಧಾರ್ಮಿಕ ವಿಧಿ ವಿಧಾನಲೆ ನಡಪಾಯರು. ಜಾಗತಿಕ ಬಂಟರ್ನ ಸಂಗಲನ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಪಾತಿರ್ದು ಒಕ್ಕೂಟ ಒಡಿಪು ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಆಫೀಸ್ ಮಲ್ಪನ ಉದ್ದೇಶಡು
ಮುಲ್ಕಿಡ್ ಆಫೀಸ್ ಬೊಕ್ಕ ಕಾಂಪ್ಲೆಕ್ಸ್ ಕಟ್ಟಡ ದೊಂಬು ಬೈದಂಡ ಈ ಯೋಜನೆ ಅಂದಾಜು 25 ಕೋಟಿ ರೂಪಾಯಿ ಖರ್ಚುಡು ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಪುದರಡು ಆಯ್ರೆ ಉಂಡು. ಜಾಗತಿಕ ಬಂಟೆರ್ನ ಸಂಘಲಿನ ಒಕ್ಕೂಟೊಡ್ಡು ತಿಂಗಳು 15 ಲಕ್ಷ ರೂಪಾಯಿನ ಬರವು ಮರ್ದಗ ಬೊಕ್ಕ ಬೇತೆ ನಮೂನೆಡ ಅಗತ್ಯಲೆಗು ಪಟ್ಟೊಂದುಂಡು. ಬಂಟ ಸಮಾಜಗ್ ಮಾತ್ರ ಬೇತೆ ಸಮಾಜಗ್ಲ ಸಹಾಯ ಕೊರೊಂದುಂಡೊಂದು ಐಕಳ ಹರೀಶ್ ಶೆಟ್ಟಿ ಪಂಡೆರ. ಒಕ್ಕೂಟದ ಒತ್ತುಗುರ್ ಕಾರ್ಯರ ಕರ್ನಿರೆ ವಿಶ್ವನಾಥ ಶೆಟ್ಟಿ, ಕಾರ್ಯಂತಿರ ಜಯಕರ ಶೆಟ್ಟಿ ಇಂದ್ರಾಳಿ, ಐಕಳ ಭಾವ ದೇವಿ ಪ್ರಸಾದ್ ಶೆಟ್ಟಿ, ಸತ್ಯಪ್ರಸಾದ್ ರೈ ಜಪ್ಪು, ಸುಕೇಶ್, ಉದಯ್ ಕುಮಾರ್ ರೈ, ಮುಲ್ಕಿ ನಗರ ಪಂಚಾಯತ್ ಗುರ್ ಕಾರ್ಯರ ಸುಭಾಷ್ ಶೆಟ್ಟಿ, ಗುತ್ತಿಗೆದಾರರ ನಿತಿನ್ ಶೆಟ್ಟಿ ಪಾಲ್ಗೊಂಡಿರ. ಮೀಟಿಂಗ್ ಮತ್ತು ಮಲ್ತದ ಆಪುದಾರ್ ಗ್ರೂಪಿಂಗ್ ಬಂದು ಡಿಸಿಷನ್ ಬೈದ ಒಂದು ಆಯ್ನಾತ್ ಬೇಗ ಇತ್ತದ ಕಾಂಟ್ರಾಕ್ಟ್ ನಮ್ಮ ನಿತಿನ್ ಕ್ಷೇತ್ರಕ್ಕೆ ನಿತಿನ್ ಕನ್ಸ್ಟ್ರಕ್ಷನ್ ಎಂಟರ್ಪ್ರೈಸ್ ಅರೆಗೆ ಕೊಡ್ತೀನಿ ಇತ್ತೇವರ ಇಂಕ್ಲು ಲೆವೆಲ್ ಮಲ್ತದ ಕಂಪ್ಲೀಟ್ ಆಯ್ಕೆ ಒಂದು ಬೌಂಡ್ರಿ ಬಾರ್ದು ಅಲ್ಲಿ ಬೊಕ್ಕ ಆ ಜಾಗ ಎಂಚ ತೋಜುಂಡು ಆ ಲೆಕ್ಕ ಕೊಡಿ ಇಂಕ್ಲು ಮಿತ್ತದ ಪ್ರಾಜೆಕ್ಟ್ ಎಂಕಲ್ ಒಂದು ಅಂದಾಜು 25 ಕೋಟಿದ ಪ್ರಾಜೆಕ್ಟ್ ಮಲ್ಪೊಡುಂಡು ಅವೇನು ದೇವರನ್ನ ಮಿತ್ತು ಮಾಡ್ದೆ ಎಂಕಲು ಬಪ್ಪನಾಡು ಕ್ಷೇತ್ರದ ದುರ್ಗಾವಲೇಶ ಹರಿಹರ ಕ್ಷೇತ್ರ ಅಂಚೆ ಧರ್ಮಸ್ಥಾನ ಮಾತಾ ದೈವದ ಇತ್ತು ಪ್ರಸಾದ ಕಾಣ್ತದೆ ಕೈ ಮುಗಿದು ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ದೆ. ದೇವರು ನೆಕ್ ಅನುಗ್ರಹ ಮಲ್ಪಡು. ಜಾಗತಿಕ ಬಂಡ ಒಕ್ಕೂಟ ಇಡಮುಟ್ಟ ಆಫೀಸ್ ದಾರ ಇಜ್ಜಿ ಅತ್ತಂದ ದಾಲ ಇನ್ಕಮ್ ಇಜ್ಜಿ ಈ ಒಂಜಿ ಜಾಗಡ್ ಐಕ್ ಬೋಡ್ತಿನ ಆಫೀಸ್ ಆದ ಐಕ್ ಬೋಡ್ತಿನ ಇನ್ಕಮ್ ಬರ್ತದೆ. ಇತ್ತು ವರ್ಷಕ್ಕೆ 4 ಕೋಟಿ ಎಂಕಲು ಡಿಸ್ಟ್ರಿಬ್ಯೂಷನ್ ಮಾಡ್ತಾವಲ್ಲ ಬಂಗಾದಾಗಲಿ ಎಂಗೆಲ್ಲ ಸಮಾಜ ಅಂತಂದ್ರೆ ಬೇತೆ ಸಮಾಜದಾಗಲಿ ಇಲ್ಲ ಬತ್ತಿನಾಗಲಿ ಎಂಕಲು ಕೆಲಸ ಆಗಲಿಕ್ಕೆ ಸಾಕಾರ ಕೊರೊಂದಿಲ್ಲ. ಅವು ನನ್ನ ಮಿತ್ತಿಗೆ 5 ಹೆಚ್ಚು ಕುರಿನಲ್ಕ ಮಾತಾ ಸಮಾಜದಾಗಲಿ ಹೆಲ್ಪ್ ಆಪಿನಂಚಿನ ಕೆಲಸ ಆವಡು ಬಂದು ದೇವರ ಪ್ರಾರ್ಥನೆ. ಕುಡ್ಲ ತಾಲೂಕದ ಶ್ರೀದೇವಿ ಭಜನಾ ಮಂದಿರ ಮೂಡಿಶೆಡ್ಡೆಡ್ ಮಾರ್ನಿಮಿದ ಆಚರಣೆ ಆಯುಧ ಪೂಜದ ದಿನೊಡ್ದು ವಿಜಯದಶಮಿ ಮುಟ್ಟ 23ನೇ ವರ್ಷದ ಎಕ್ಕ ಭಜನೆ ನಡೆತಂಡ ಕರಿನ 57 ವರ್ಷಲೆಡ್ದು ಭಜನೆ ಹಿಡ್ದು ಧರ್ಮ ಜಾಗೃತಿ ಮೂಡ ಒಂದುಲ್ಲೇರು. ಕುಡ್ಲ ತಾಲೂಕದ ಶ್ರೀದೇವಿ ಭಜನಾ ಮಂದಿರದ ಮೂಡ್ಶೆಡ್ಡೆಡ್ ಮಾರ್ನಿಮಿದ ಆಚರಣೆ ಬೊಕ್ಕ 23ನೇ ವರ್ಷದ ಎಕ್ಕ ಭಜನೆ ಮಹೋತ್ಸವ ಅಟ್ಟಣೆ ಮಲ್ತದಿತ್ತೆರ. ಧರ್ಮಸ್ಥಳ ಭಜನಾ ಪರಿಷತ್ ಗುರು ಕಾರ್ಯರು ಸುರೇಶ್ ಶೆಟ್ಟಿ ಬೊಕ್ಕ ವಕೀಲರು ಉಮೇಶ್ ಶೆಟ್ಟಿ ಬೊಕ್ಕ ಸರ್ವ ಸದಸ್ಯರನ್ನ ದುಂಬಾಳ್ತಿಡ್ ಮಾರ್ನಿಮಿದ ಆಚರಣೆ ಬೊಕ್ಕ ಎಕ್ಕ ಭಜನೆ ನಡೆತಂಡ. ಸೆಪ್ಟೆಂಬರ್ 20 ಆಚೆಡ್ದು ಅಕ್ಟೋಬರ್ 5 ಮುಟ ಭಜನಾ ಮಂದಿರಡು ಇಸೇಸ ನಾಮ ಸಂಕೀರ್ತನೆ ಬೊಕ್ಕ ನುಪ್ಪು ಪ್ರಸಾದ ಸೇವೆ ಇತ್ತಂಡ. ಕರಿನ 57 ವರ್ಷಲೆಡ್ದ ಭಜನೆ ತೊಟ್ಟುಗು ಧರ್ಮ ಜಾಗೃತಿ ಮೂಡಾಯಿನ ಮೂಡಿಶೆಡ್ಡದ ಶ್ರೀದೇವಿ ಭಜನಾ ಮಂಡಳಿ ಭಜನೆಡ್ದವರ ಸರ್ವೇರ್ನ ಲಘುಮನವಿದ್ದದಂಡ. 57 ವರ್ಷಲನ ಇತಿಹಾಸಡು ಈ ಮಂದಿರ ಗುಗುರ್ಕಾರ್ಯರು ಪದಾಧಿಕಾರಿಗಳು ಇಜ್ಜೇರ ಸದಸ್ಯರ ಮಾತ್ರೆ ಆನೆಡ್ದು ಇನಿಮುಟ್ಟಲ ಒಮೇದುದ ಭಕ್ತಿರ್ ಸೇರ್ದು ನಡಪವನ ಈ ಭಜನಾ ಕೊಟ್ಟುಗು ಅಪ್ಪೆ ಕಟೀಲ್ದ ಶ್ರೀದುರ್ಗನೆ ಸರ್ವಸ್ವ ಏಳಿಗೆದ ಮೂಲ ಅಂದ ಪನ್ಪೇರು ಮಂದಿರದ ಸದಸ್ಯರ. ಮಾರ್ನಿಮಿದ ದಿನ ನಿಚ್ಚಲ ಬಯ್ಯಗ ಭಜನಾ ಸಂಕೀರ್ತನೆ ನಡಪಾಯಿರ. ದೇವಿನ ಇಷ್ಟಾಯಿನ ಸೇವೆ ಆಟನು 57 ವರ್ಷಗಳಿಂಚ ನಡಪ ಒಂದು ಬೈದಿನವು ಮಂದಿರಗೂ ಪೆರ್ಮೆದ ಸಂಗತಿ ಆದುಂಡು. ಆಯುಧ ಪೂಜದ ದಿನ ಬೈಯರ್ದು ವಿಜಯದಶಮಿ ದಿನ ಬಯ್ಯ ಮೊಟ್ಟ ಬುಡಂದೆ ಭಜನೆ ಅಟ್ಟಣೆ ಮಲ್ತದಿತ್ತೆರ. ಶಾಸಕರಾದ ಪುನಃ ಉಮಾನಾಥ ಕೋಟ್ಯಾನ್, ಡಾಕ್ಟರ್ ಭರತ್ ಶೆಟ್ಟಿ, ಹಿರಿಯರು ಪದ್ಮನಾಭ ಕಂಬಳಿ ಹೊಸಮನೆ, ಭಾಸ್ಕರ್ ರೈ ಆಚೆಮನೆ, ರಾಘು ಪೂಜಾರಿ, ಜಯರಾಮ್ ಕೊಟ್ಟಾರಿ, ನಾರಾಯಣ ಶೆಟ್ಟಿ, ಸಂಗೀತಕಾರ್ಯರು ಶರಣ್ ಶೆಟ್ಟಿ, ಪಂಚಾಯತ್ ಸದಸ್ಯರು ಕಿರಣ್ ಶೆಟ್ಟಿ, ಸುಕೇಶ್ ಕೊಟ್ಟಾರಿ, ಮಂದಿರಡು ಪೂಜೆ ಮಲ್ಪನ ಕಿಶೋರ್ ಶೆಟ್ಟಿ ಹೊಸಮನೆ ಪಾಲ್ದೊಂಡಿರ. ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ನಿಲಿಟ್ ಬೆಂಗಳೂರು ಅರಮನೆ ಮೈದಾನದ ವೈಟ್ ಪೆಟಲ್ಸ್ಡ್ ಸರ್ವಧರ್ಮ ಸಂಸತ್ 2022 ಸಭೆ ನಡೆತೊಂದುಂಡು. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಧರ್ಮ ಸಂಸತ್ತನ್ನು ಉದಿಪನ ಮಲ್ತೆರ. ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ನಿಲಿಟ್ ಬೆಂಗಳೂರು ಅರಮನೆ ಮೈದಾನದ ವೈಟ್ ಪೆಟಲ್ಸ್ ಸರ್ವಧರ್ಮ ಸಂಸತ್ 2022 ಸಭೆ ನಡೆತೊಂದಿತ್ತದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮ ಉದ್ದೀಪನ ಮಲ್ತೆರ. ಮಂತ್ರಿ ವಿ ಸೋಮಣ್ಣ, ಶಾಸಕರ ರಾಜುಗೌಡ, ಸುಪ್ರೀಂ ಕೋರ್ಟ್ದ ದುಂಬುದ ನ್ಯಾಯಾಧೀಶರು ಗೋಪಾಲಗೌಡ, ಹೈಕೋರ್ಟ್ದ ದುಂಬುದ ನ್ಯಾಯಾಧೀಶರು ನಾಗಮೋಹನ ದಾಸ್, ಇಸ್ರೋದ ದುಂಬುದ ಗುರುಕಾರ್ಯರು ಡಾಕ್ಟರ್ ಎಸ್ ಕಿರಣ್ ಕುಮಾರ್, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಅವಧೂತ ವಿನಯ ಗುರೂಜಿ, ಮೌಲಾನಾ ಅಬಿ ಸುಫಿಯಾನ ಮದನಿ, ಚಿಂತಕರ ರಂಜನ್ ದರ್ಗಾ, ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಡಾಮಿನಿಕ್ ಡಿ ಬೊಕ್ಕ, ಬಸವ ಪ್ರತಿಷ್ಠಾನದ ಗುರುಕಾರ್ಯರು ಎಸ್.ಎಂ. ಸುರೇಶ್ ಪಾಲ್ ಧರ್ಮ ಸಂಸತ್ ಸಭೆಟ್ ಪಾಲ್ದೊಂಡಿರು. ಹೀಗಾಗಿ ಎಲ್ಲ ಧರ್ಮಗಳು ಹೇಳುವುದು ಒಂದೇ, ಆದರೆ ಅದನ್ನು ಅರ್ಥ ಮಾಡ್ತಾ ದಾರಿ ತಪ್ಪುವಂತಹ ಸಾಧ್ಯತೆಗಳಿದೆ.
ಹೀಗಾಗಿ ಎಲ್ಲ ಧರ್ಮಗಳ ಮೂಲಗಳನ್ನು ನಾವು ನಂಬಿ ಬದುಕಬೇಕಾಗಿದೆ. ಈ ಎಲ್ಲ ಧರ್ಮಗಳ ಉದ್ದೇಶ ಮಾನವನ ಅಭಿವೃದ್ಧಿ. ಹೀಗಾಗಿ ಈ ಎಲ್ಲ ಧರ್ಮಗಳ ಸಮನ್ವಯ ಮಾನವ ಧರ್ಮ. ಮಾನವ ಧರ್ಮದಲ್ಲಿ ಇವತ್ತಿನ ಬದುಕಿನಲ್ಲಿ ಏನಾಗಿದೆ ಅಂದರೆ, ಇವತ್ತು ಮನುಷ್ಯ ಮತ್ತು ಮಾನವ ಹುಟ್ಟಿದಾಗ ನಾವೆಲ್ಲರೂ ಮನುಷ್ಯರಾಗಿರ್ತೀವಿ. ಕೆಲವು ಜನ ಹೋಗುವಾಗ ಮಾನವರಾಗ್ತಾರೆ, ಇನ್ನು ಕೆಲವರು ದೇವ ಮಾನವರಾಗ್ತಾರೆ. ಮನುಷ್ಯ ಮತ್ತು ಮಾನವನಿಗಿರುವಂಥ ವ್ಯತ್ಯಾಸ ಇಷ್ಟೇ: ಕಾಮ, ಕ್ರೋಧ, ಮದ, ಮತ್ಸರಗಳ ಸಂಕೋಲಿಯಲ್ಲಿ ಸಿಕ್ಕಿದ್ದವನು ಮನುಷ್ಯ. ಕಾಮ, ಕ್ರೋಧ, ಮದ, ಮತ್ಸರಗಳ ಸಂಕೋಲಿಯಿಂದ ಹೊರಗಡೆ ಬಂದು ನ್ಯಾಯ, ನೀತಿ, ಧರ್ಮ, ಪ್ರೀತಿ, ವಿಶ್ವಾಸಗಳ ಸಂಕೋಲೆಯಲ್ಲಿ ಯಾರು ಸಿಕ್ಕೊಂಡಿದ್ದಾರೆ ಅವನು ಮಾನವನ. ಒಕ್ಕೂಟ ಸಹಕಾರಿ ಸಂಘಲಿಡ್ತದೆ ತೊನ್ನ ಪ್ರತಿಯೊಂದು ಲೀಟರ್ ಪೇರಿಗೆ ₹2.5 ಉಮೇದು ಪಣವು ಕೊರ್ಪುಂಡು. ಈ ಉಮೇದು ಪಣವು ರಡ್ಡರ್ದು 3 ತಿಂಗಳು ಮುಟ್ಟ ಜಾರಡುಪ್ಪುಣೊಂದು ದಕ್ಷಿಣ ಕನ್ನಡ ಜಿಲ್ಲಾ ಪೇರು ಉತ್ಪತ್ತಿದಾರರ ಸಹಕಾರಿ ಒಕ್ಕೂಟದ ಗುರ್ಕಾರ್ಯರು KP ಸುಚರಿತಾ ಶೆಟ್ಟಿ ಸುದ್ದಿ ಕೊಟ್ಟುಡು ತೆರಿಪಾದಿರು. ದಕ್ಷಿಣ ಕನ್ನಡ ಜಿಲ್ಲಾ ಪೇರು ಉತ್ಪತ್ತಿದಾರರ ಸಹಕಾರಿ ಒಕ್ಕೂಟದ ಗುರ್ಕಾರ್ಯರು KP ಸುಚರಿತಾ ಶೆಟ್ಟಿ ಸುದ್ದಿ ಕೊಟ್ಟುಡು ಪಾತಿರ್ದು ಒಕ್ಕೂಟ ಸಹಕಾರಿ ಸಂಘಲಿಡ್ತದೆ ತೊನ್ನ ಪ್ರತಿಯೊಂದು ಲೀಟರ್ ಪೇರಿಗೆ ₹2.5 ಉಮೇದು ಪಣವು ಕೊರ್ಪುಂಡು. ಈ ಉಮೇದು ಪಣವು ರಡ್ಡಿರ್ದು 3 ತಿಂಗಳು ಮುಟ್ಟ ಜಾರಡುಪ್ಪುಣೊಂದು ಪಂಡಿರ. ಉಮೇದು ಕಾಸು ಅಕ್ಟೋಬರ್ 11 ಲಗವಾಪುಂಡು. ಪೇರು ಉತ್ಪತ್ತಿದಾರರಿಗೆ ಉಮೇದು ಕಾಸು ಕೊರುಂಡಲ ಐತ ಪುದೇನ ಗಿರಾಕಿಲೆನ ಮಿತ್ತು ಪಾಡುಜಿ ಪೇರಿಗೆ ಬೆಲೆ ಹೆಚ್ಚ ಮಲ್ಪುಜಿ ಇತ್ತೆ ಪೇರ್ದೆ ತೊನ್ನ ಬೆಲೆ ಕಮ್ಮಿ ಪಂಡ ಲೀಟರ್ಗೆ ₹29.5 ಉಂಡು. ಇಂದಕ್ಕೆ ₹2.5 ಸೇರ್ಸಾದ ₹32 ಕೊರ್ಪುಂಡು. ಬೇಗ ರಾಜ್ಯ ಸರ್ಕಾರ ₹3 ಮುಟ್ಟ ಉಮೇದು ಕಾಸು ಜಾರಿ ಮಲ್ತಂಡ ಅವಲ ಹೆಚ್ಚಿಗೆ ಆದ ಪೇರು ಉತ್ಪತ್ತಿದಾರನ ಕೈ ಸೇರುಂಡು. ಸಹಕಾರಿ ಸಂಘಗೂ ನನಲಾತ್ ಎಡ್ಡೆ ಗುಣಮಟ್ಟದ ಪೇರು ಕೊರ್ಪನೆ ಒಂದು ಪ್ರೇರಣೆ ಆವಡೊಂದು ಈ ಉಮೇದು ಕಾಸು ಕೊರ್ಪುಂಡು. ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಡ ಪೇರು ಉತ್ಪತ್ತಿದಾರರನ್ನ 732 ಸಹಕಾರಿ ಸಂಘುಲ್ಲ 58,000 ಜನ ಪೇರು ಒದಗಾವಂದುಲ್ಲಿರ ಕ್ಲಿಗ್ ಮಾತ ಇಂದಿರ್ದು ಪ್ರಯೋಜನ ಆಯಿರುಂಡೊಂದು ಸುಚರಿತಾ ಶೆಟ್ಟಿ ಪಂಡಿರ. ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿ ಬರುವ ಈ ಉಡುಪಿ ಮತ್ತು ಮಂಗಳೂರು ಈ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಹೈನುಗಾರ ರೈತರಿಗೆ ವಿಶೇಷವಾಗಿ ಈ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಸ್ಪಂದಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಮುಂದೆ ನಾಳ್ದು 11/10/2022 ವಿಶೇಷ ಸಭೆಯಲ್ಲಿ ನಮ್ಮ ಆಡಳಿತ ಮಂಡಳಿ ರೈತರಿಗೆ ಪ್ರೋತ್ಸಾಹಕ ಧನವಾಗಿ ಈಗಾಗಲೇ ₹29.5 ಕೊಡ್ತಾ ಇದ್ದೇವೆ. ಅದಕ್ಕೆ ₹2 ಸೇರಿಸಿ ಹಣವನ್ನು ಬೆಲೆಯನ್ನು ಪ್ರೋತ್ಸಾಹಧನವಾಗಿ ಕೊಡುವಂಥ ಒಂದು ನಿರ್ಣಯವನ್ನು ನಾವು ಮಾಡ್ತೇವೆ. ಅದರೊಟ್ಟಿಗೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಇವತ್ತು ಈ ಸಾಲಿನಲ್ಲಿ ಈ ವರ್ಷದಲ್ಲಿ ಮಣಿಪಾಲದಲ್ಲಿ ಉಡುಪಿಯ ಮಣಿಪಾಲದಲ್ಲೊಂದು ಐಸ್ ಕ್ರೀಮ್ ಪ್ಲ್ಯಾಂಟನ್ನು ಮಾಡುವಂಥ ಯೋಚನೆಯನ್ನು ಮಾಡಿಕೊಂಡಿದ್ದೇವೆ. ಅದರೊಟ್ಟಿಗೆ ಇಲ್ಲಿ ಮಂಗಳೂರಿನಲ್ಲಿ ನಮ್ಮ ಕ್ಯಾಂಪಸ್ನಲ್ಲಿ ದಕ್ಷಿಣ ಹಾಲು ಒಕ್ಕೂಟದ ಈ ಒಂದು ಸಂಕೀರ್ಣದಲ್ಲಿ ಒಂದು ಲೇಡೀಸ್ ಹಾಸ್ಟೆಲನ್ನು ಉನ್ನತ ಶಿಕ್ಷಣ ಪಡೆಯುವುದಕ್ಕೆ ರೈತರ ಹೆಣ್ಮಕ್ಕಳಿಗೆ ಸಹಾಯ ಆಗುವ ದೃಷ್ಟಿಯಲ್ಲಿ ಒಂದು ಲೇಡೀಸ್ ಹಾಸ್ಟೆಲನ್ನು ಆರಂಭಿಸ್ತೇವೆ. ಅದರೊಟ್ಟಿಗೆ ನಮ್ಮ ಬೇರೆ ಬೇರೆ ರೀತಿಯ ಒಂದು ವಿಶೇಷವಾದಂಥ ಚಟುವಟಿಕೆಗಳನ್ನು ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳುತ್ತಾ ಬಹುಶಃ ರೈತರ ಒಂದು ಸಂಕಷ್ಟದ ಸಂದರ್ಭದಲ್ಲಿ ರೈತರಿಗೆ ಸ್ಪಂದಿಸುವುದಕ್ಕೆ ನಮ್ಮ ಆಡಳಿತ ಮಂಡಳಿ ನಮ್ಮ ಆಡಳಿತ ವ್ಯವಸ್ಥೆಯ ಲಾಭ ನಷ್ಟಗಳನ್ನು ಒಂದು ರೀತಿಯಲ್ಲಿ ಸರಿದೂಗಿಸಿಕೊಂಡು ಈ ಒಂದು ಪ್ರೋತ್ಸಾಹಧನವನ್ನು ₹2.5 ಹೆಚ್ಚು ಮಾಡ್ತಾ ಇದ್ದೇವೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ಸೊಲ್ಮೆಲು.